ಮಾಹೆ ಮಣಿಪಾಲವು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟಕುವ ದರದಲ್ಲಿ ಆರೋಗ್ಯ ಸೇವೆ ಒದಗಿಸುವಲ್ಲಿ ಗಮನಾರ್ಹ 25 ವರ್ಷಗಳ ಸೇವೆಯನ್ನು ಪೂರೈಸಿದ್ದು ಇದೀಗ ಆರೋಗ್ಯ ಕಾರ್ಡ್ 2025ರ ನೋಂದಣಿ ಪ್ರಾರಂಭಿಸಿದೆ. ನೋಂದಣಿ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿ ಮಾತನಾಡಿದ ಮಾಹೆ ಮಣಿಪಾಲದ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಮಾಹೆ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ ಮಾರ್ಗದರ್ಶನದಲ್ಲಿ 2000ನೇ ಇಸವಿಯಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗಲ್ಲನ್ನು ತಲುಪಿದೆ. 25 ವರ್ಷಗಳಲ್ಲಿ ಇದು ಕೋಟ್ಯಂತರ ಫಲಾನುಭವಿಗಳ ಜೀವನವನ್ನು ಮುಟ್ಟಿದೆ. ಮಣಿಪಾಲ ಆರೋಗ್ಯ ಕಾರ್ಡ್ನ 2025ರ ಆವೃತ್ತಿಗೆ ದಾಖಲಾತಿಯನ್ನು ಪ್ರಾರಂಭಿಸುತ್ತಿದ್ದೇವೆ ಎಂದು ಹೇಳಿದರು. 2000ನೇ ಇಸವಿಯಲ್ಲಿ 3200 ಕುಟುಂಬಗಳು ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯಡಿ ನೋಂದಣಿ ಮಾಡಿದ್ರು. ಕಳೆದ ಹಣಕಾಸು ವರ್ಷದಲ್ಲಿ ನಾವು 1.25 ಲಕ್ಷ ಕುಟುಂಬಗಳು ಈ ಯೋಜನೆಗಳ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿವೆ. ನಾವು ಈ ಯೋಜನೆಯಡಿಯಲ್ಲಿ 6.72 ಲಕ್ಷ ಸದಸ್ಯರನ್ನು ಹೊಂದಿದ್ದೇವೆ. ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ ಎಂದರು. ಈ ಆರೋಗ್ಯ ಕಾರ್ಡ್ ನಾವು 2000ರಲ್ಲಿ ಶುರು ಮಾಡಿದ್ವಿ ಮತ್ತು 2007ನೇ ಇಸ್ವಿಯಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಇದು ಬೇಸಿಕಲಿ ಡಿಸ್ಕೌಂಟ್ ಕಾರ್ಡ್. ಈಗ ನೀವು ಫೀಸ್ ಕೊಟ್ಟು ತಗೊಳ್ತೀವಿ, ಅದರಲ್ಲಿ ಎಲ್ಲ ಇದರಲ್ಲೂ ಡಿಸ್ಕೌಂಟ್ ಬರ್ತದೆ. ಶುರುವಿಗೆ ಖಾಲಿ ಔಟ್ ಪೇಷಂಟ್ ಫೆಸಿಲಿಟಿ ಮಾತ್ರ ಮಾಡಿದ್ವಿ. 2007ನೇ ಇಸ್ವಿಯಲ್ಲಿ ಅದನ್ನು ಇನ್ ಪೇಷಂಟ್ ಅಡ್ಮಿಟ್ ಆದವರಿಗೆ ಕೂಡ ನಾವು ಎಕ್ಸ್ಟೆಂಡ್ ಮಾಡಿ ಎಲ್ಲ ಇದರಲ್ಲಿ ಕನ್ಸಲ್ಟೇಷನ್, ಮೆಡಿಸಿನ್ಸ್, ಡಯಾಗ್ನೋಸ್ಟಿಕ್ಸ್ ಅಂದ್ರೆ CT, MRI, ಲ್ಯಾಬ್ ಇದರಲ್ಲೆಲ್ಲ ಕನ್ಸಲ್ಟೇಷನ್ ನಿಮಗೆ ಪತ್ರಿಕೆ ಪ್ರೆಸ್ ಕೌಂಟರ್ನೆಲ್ಲ ನಿಮಗೆ ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಡೀಟೇಲ್ಸ್ ಆ ಸಮಯದಲ್ಲಿ ಆಸ್ಪತ್ರೆಗೆ ಅವರಿಗೆ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಲಿಕ್ಕಾಗುತ್ತದೆ. ಮತ್ತು ಎರಡನೇ ವಿಷಯ ಆಸ್ಪತ್ರೆ ಎಕ್ಸ್ಪೆನ್ಸಸ್. ಇದೀಗ ನಿಮಗೆಲ್ಲ ಗೊತ್ತಿದ್ದಾಗ ಹೆಲ್ತ್ ಕೇರ್ ಬಹಳ ದುಬಾರಿಯಾಗಿದೆ. ಹಾಗಾಗಿ ಬಹಳಷ್ಟು ಬಡ ಜನರಿಗೆ ತುಂಬಾ ತೊಂದರೆ ಕೊಡ್ತಾರೆ. ಇದರಲ್ಲಿ ಅಟ್ಲೀಸ್ಟ್ ಈ ಆರೋಗ್ಯ ಕಾರ್ಡ್ನಲ್ಲಿ ಈ ಆರೋಗ್ಯ ಆಸ್ಪತ್ರೆ ಒಂದು ಖರ್ಚನ್ನು ಆದಷ್ಟು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ನಾವು ಇದು ಮಾಡಿದ್ವಿ, ಕೈಗೆ ಎಟಕುವ ರೀತಿಯಲ್ಲಿ. ಹಾಗಾಗಿ ಇದರ ಸದುಪಯೋಗವನ್ನು ಬಹಳಷ್ಟು ಜನರು ಮಾಡ್ತಾ ಇದ್ದಾರೆ. ನಮ್ಮ ಮಣಿಪಾಲ ಸಂಸ್ಥೆಯ ಒಂದು ಪ್ರಿನ್ಸಿಪಲ್ ಏನು ಹೇಳಿದ್ರೆ, ಹೆಚ್ಚಿನ ಮಾಹಿತಿಗಾಗಿ 9980854700 ಅಥವಾ 08202923 748 ಅನ್ನು ಸಂಪರ್ಕಿಸಬಹುದು. ಶ್ರೀಜಿತ್ V4 ನ್ಯೂಸ್ ಉಡುಪಿ.